ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇನ್ನಿತ್ತ ಅಮ್ಮಲ ಸುದ್ದಿಲು. ಶ್ರೀಲಂಕಾ ರಾಷ್ಟ್ರದ ಅರಾಜಕತೆ ಜನಕುಲು ಕಡಲ್ಡೆ ಬತ್ತದ ಭಾರತಗೂ ಪೊಗ್ಗುನ ಸಾಧ್ಯತೆ. ಸಜ್ಜಾದುಪ್ಪನ ಕರಾವಳಿ ತಟ ರಕ್ಷಣಾ ದಳ ಕರಾವಳಿ ಕಾವಲು ಪೊಲೀಸ್ ತಳ್ಳೋಡ್ದು ಕಣ್ಣು. ಛತ್ತೀಸ್ಗಢ ರಾಯ್ಪುರ್ ವಿಮಾನ ನಿಲ್ದಾಣಡು ಹೆಲಿಕಾಪ್ಟರ್ ಮಗರ್ದು ಜೀವ ಕಳೆವನ್ನ ಇರುವೆರು. ಪೈಲಟ್ ಕ್ಯಾಪ್ಟನ್ ಗೋಪಾಲಕೃಷ್ಣ ಪಾಂಡಬಕ, ಕ್ಯಾಪ್ಟನ್ ಎ ಪಿ ಶ್ರೀವಾಸ್ತವ. ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ ತಾಲೂಕು ಹೊಸ ತಹಸೀಲ್ದಾರ್. ಮಂಡ್ಯ ಜಿಲ್ಲೆದ ರಡ್ಡಸರತ 15ನೇ ಸಾಲದ ಕೆಎಎಸ್ ಅಧಿಕಾರಿ ಡಾಕ್ಟರ್ ಸ್ಮಿತಾರಾಮು. ಎಂಬಿಎ ಕಲ್ತಣಲ ಸರಿಯಾಯಿನ ಬೇಲದಂತೆ ಜೀವದತ್ತನ್ನ ಸಾನ ನ್ಯಾಯಗಾದ ಒತ್ತಾಯ ಮತದ ಒಡಿಪದ ಶಿರ್ವಡ್ ಮೊಹಮ್ಮದ್ ನಲಪಾಡ್ ದುಂಬಾಲ್ಟಡ್ ಯುವ ಕಾಂಗ್ರೆಸ್ ಪ್ರತಿಭಟನೆ. ಇತ್ತೆ ವಾರ್ತೆದ ವಿವರ. ಕುದುರು ರಾಷ್ಟ್ರ ಶ್ರೀಲಂಕಡು ಪಣವು ಕಾಸು ಅರಾಜಕತೆ ಉಂಡಾಯಿ ನಡೆದವರ ಅಲ್ಪ ಜನಕುಲು ಅಕ್ರಮವಾದ ಕಡಲ್ಡೆ ಬತ್ತದ ಭಾರತಗೂ ಪೊಗ್ಗುನ ಸಾಧ್ಯತೆ ಉಂಡು ಅಂಚಾದ ಕರಾವಳಿ ಕರೆಬರಿ ರಕ್ಷಣಾ ಪಟ್ಲಂ ಸಜ್ಜಾದು ಉಂತುನಂಚ ಮಂತದೇರ ಕರಾವಳಿ ಕಾಪು ಪೊಲೀಸ್ ತಳಲ ಈ ಬಗೆಟ್ ಕಣ್ಣದಿತ್ತಂಡು. ಶ್ರೀಲಂಕಡು ಪಣವು ಕಾಸ್ತ ಸಂಕಷ್ಟಾಂಚನೆ ದೇಶಡು ಭಾರಿ ಸಮಸ್ಯೆ ಉಪ್ಪುನೇರ್ದವರ ಅಲ್ತ ಸ್ಥಳೀಯರು ಅಕ್ರಮವಾದ ಕಡಲ ಮಾರ್ಗದ ಮುಖಾಂತರ ಭಾರತಗೂ ಪೊಗ್ಗುನ ಸಾಧ್ಯತೆ ಉಪ್ಪುನೇರ್ದವರ ಈ ಸಂಬಂಧ ಕರಾವಳಿ ತಟ ರಕ್ಷಣಾ ಪಡೆನ ಕಾಪೆರೆದೀತೆರ. ಕಡಲಡು ಬರ್ಪಿನ ಬೋಟುಲು ಮಲ್ಲ ಮಲ್ಲ ಶಿಪ್ಪುಲ ಅಂಚನೆ ಕಡಲಡು ಮೀನು ಪತ್ತೆರೆ ಬರ್ಪಿನ ಪಿದೈದ ಮೀನುಗಾರರನ್ನ ಮಿತ್ತಲ ಕಣ್ಣದೀತೆರ. ಶ್ರೀಲಂಕಡು ಬಾರಿ ಪಣವು ಕಾಸ್ತ ತೊಂದರೆ ಆತಿನಿಡ್ದವರ ಜನಕ್ಲಿಗೆ ಬದುಕರೆ ಬಂಗ ತಂಡ ತಿನ್ಪಿತೆನಸು ಮರ್ದ್ ನೀರು ಕರೆಂಟ್ದ ವ್ಯವಸ್ಥೆದ ಅಂತೆ ಜನಕುಲು ಕಂಗಾಲಾತೆರ ಅಂಚಾದ ಬೇತೆ ಬೇತೆ ದೇಶಲಿಗೆ ಅಂಚನೆ ಭಾರತಗೂ ಪೊಗ್ಗುನ ಸಾಧ್ಯತೆ ಉಪ್ಪುನೇರ್ದವರ ಕುಡ್ಲದ ಕರಾವಳಿ ಕಾವಲು ಪೊಲೀಸರ್ಲ ಚುರುಕಾತೆರ. ಗುರ್ತಾರ್ಥ ದಾಂತಿನ ಜನಕ್ಲಿಗೆ ಬಾಡಿಗೆಗೆ ಇಲ್ಲ ಕೋಣೆ ಕೊರಿಯರೆ ಬಲ್ಲಿಂದ್ಲ ತೆರಿಪಾದೆರ. ಛತ್ತೀಸ್ಗಢದ ರಾಯ್ಪುರ್ ವಿಮಾನ ಉಂತುನ ತಾಣೋಡು ಹೆಲಿಕಾಪ್ಟರ್ ಮಗರ್ದು ಇರುವೇರು ಪೈಲಟ್ ಲೈನ್ ಕ್ಯಾಪ್ಟನ್ ಗೋಪಾಲಕೃಷ್ಣ ಪಾಂಡಬಕ, ಕ್ಯಾಪ್ಟನ್ ಎ ಪಿ ಶ್ರೀವಾಸ್ತವ ಜೀವ ಕಳೆವಂದೆರ. ಸ್ವಾಮಿ ವಿವೇಕಾನಂದ ವಿಮಾನ ಉಂತುನ ತಾಣೋಡು ವಿಮಾನ ರಾಪನ ಅಭ್ಯಾಸ ನಡ್ತೊಂದಿತ್ತದ ಹೆಲಿಕಾಪ್ಟರ್ನ ಜಪುಡಾನಗ ಅವಘಡ ಆತಂಡು. ಹೆಲಿಕಾಪ್ಟರ್ ಕೂಡ ರಡ್ಡ ಜನ ಪೈಲಟ್ ನಕಲು ತೀರಿನ ಬೇಜಾರ್ದ ಸಂಗತಿ ಛತ್ತೀಸ್ಗಢದ ರಾಯ್ಪುರದ ವಿಮಾನ ತಾಣೋಡು ನಡೆತದಂಡ. ಕ್ಯಾಪ್ಟನ್ ಗೋಪಾಲಕೃಷ್ಣ ಪಾಂಡಬಕ, ಕ್ಯಾಪ್ಟನ್ ಎ ಪಿ ಶ್ರೀವಾತ್ಸವ ಈ ಅವಘಡಡು ತೀರ್ನಕ್ಲಾದುಲ್ಲಿರ. ಛತ್ತೀಸ್ಗಢದ ರಾಯ್ಪುರ್ ಸ್ವಾಮಿ ವಿವೇಕಾನಂದ ವಿಮಾನ ತಾಣೋಡು ಈ ಅವಘಡ ನಡೆತದಂಡ. ವಿಮಾನ ಉಡುಪಿನ ಅಭ್ಯಾಸ ಮಲ್ತದ ಪೈಲಟ್ ನಕಲು ಹೆಲಿಕಾಪ್ಟರ್ ಜಪ್ಪನ ಪುರ್ತುಡು ಈ ಅವಘಡ ನಡೆತದಂಡ. ಅವಘಡಗೂ ಕಾರಣ ತಿರಿದು ಬೈದಜೆಂದು ಛತ್ತೀಸ್ಗಢ ಸರ್ಕಾರ ತನಿಖೆ ಕೈಕಿದೆ ತೊಂದುಂಡು. ಮಂಡ್ಯ ಜಿಲ್ಲೆದ ಓಟದ ಶಾಖೆದ ತಹಸೀಲ್ದಾರ್ ರಡ್ಡಸರತ 15ನೇ ಸಾಲದ ಕೆಎಸ್ ಅಧಿಕಾರಿ ಡಾಕ್ಟರ್ ಸ್ಮಿತಾರಾಮುರೆನ ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ ತಾಲೂಕುಗೂ ತಹಸೀಲ್ದಾರ್ ಮಲ್ತದ ರಾಜ್ಯ ಸರ್ಕಾರ ಆದೇಶ ಕೊಡ್ತುಂಡು. ಮಂಡ್ಯ ಜಿಲ್ಲೆದ ಓಟದ ಸಾಲೆದ ತಹಸೀಲ್ದಾರ್ ರಡ್ಡಸರತ 15ನೇ ಬ್ಯಾಚ್ದ ಕೆಎಸ್ ಅಧಿಕಾರಿ ಡಾಕ್ಟರ್ ಸ್ಮಿತಾರಾಮು ಮೇರೆನ ಕುಡ್ಲಾ ಬಂಟ್ವಾಳದ ತಹಸೀಲ್ದಾರರಾದ ರಾಜ್ಯ ಸರ್ಕಾರ ನೇಮಕ ಮಲ್ದಂಡ. ಈ ದುಂಬು ರಶ್ಮಿ ಎಸ್ಆರ್ ಬಂಟ್ವಾಳ ತಹಸೀಲ್ದಾರ್ ಆದಿತ್ತದ ಅರೆನ ಪಿರವರಿದಿನ ವರ್ಗಲೆನ ಇಲಾಖೆದ ಜಿಲ್ಲಾ ಗುರ್ಕಾರ್ಯರಾದ ವರ್ಗ ಮಲ್ತದಿತ್ತೆರ ಅಂಚಾದ ಬಂಟ್ವಾಳ ತಹಸೀಲ್ದಾರ್ ಜಾಗೆ ಖಾಲಿ ಇತ್ತಂಡ. ಮಾಜಿ ಸಚಿವರ ಸಿನಿಮಾ ಕಲಾವಿದರ ದಿವಂಗತ ಅಂಬರೀಶ್ ಅರೆನ ಭಾರಿ ಅಭಿಮಾನಿ ಆದಿತ್ತದ ಮಂಡ್ಯದ ಕೆರೆಗೋಡು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರ ಎಚ್ ಪಿ ರಾಮು ಮೇರೆನ ಮಗಲ ದುಪ್ಪುನ ಡಾಕ್ಟರ್ ಸ್ಮಿತಾ ಕುಡ್ಲಡ್ ಕೂಲಿದ ವೈದ್ಯರಾದ ಬೇಲೆ ಬೆನೊಂದಿತ್ತದ. ಕುಡ್ಲದ ಎನಪಯ್ಯ ಕೂಲಿದ ವೈದ್ಯಕೀಯ ಕಾಲೇಜ್ ಬಿಟಿಎಸ್ ಪದವಿ ಪಡೆತೆರ. ಕರಿನ 14 ವರ್ಷಲಡ್ದಿಂಚ ಮಂಡ್ಯದ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೂಲಿದ ಡಾಕ್ಟರಾದ ಬೇಲೆ ಬೆನೊಂದಿತ್ತೆರ. ಕುಟ್ಲಡ್ದು ಒಡಿಪುಗು HP ಅಟಲ್ ಗ್ಯಾಸ್ ಸಿಲಿಂಡರ್ಲೆನ್ ಸಾಗುವಂದಿತ್ತಿನ ಟ್ರಕ್ಡ್ ಒರರ್ದೊರನೆ ತೋಜಿದು ಸಾರ್ವಜನಿಕರನ್ನು ಪೋಡಿಪಾಯಿನ ಸಂಗತಿ ವರದಿಯಾತಂಡ. ಹೆಜಮಾಡಿ ಟೋಲ್ ಪ್ಲಾಜಾ ಕೈತಲು ಈ ಸಂಗತಿ ನಡೆತದಂಡ. ಒಡಿಪುಗು HP ಅಟಿಲ್ದ ಗ್ಯಾಸ್ ಸಿಲಿಂಡರ್ ಸಾಗವಂದಿತ್ತಿನ ಟ್ರಕ್ಡ್ ಒರರ್ದೊರನೆ ತೂಪೊತ್ತುದು ಸುತ್ತಲ್ದಕ್ಲು ಪೋಡಿದು ಪೋಯಿನ ಸಂಗತಿ ಹೆಜಮಾಡಿಡ್ ನಡೆತದಂಡ. ಟ್ರಕ್ದ ಡ್ರೈವರ್ ಹೆಜಮಾಡಿದ ಟೋಲ್ ಪ್ಲಾಜಾ ಕೈತಲು ಗಾಡಿ ಉಂತಾದ ಚಾಪರಿಯರೆ ಚಾತ ಅಂಗಡಿಗೆ ಪೋದುಪ್ಪನಗ ಒರರ್ದೊರನೆ ಟ್ರಕ್ದ ಡ್ರೈವರ್ ಕುಲುನ ಜಾಗೆಡ್ ತೋಜಿದು ಬೈದಂಡ. ಕೈತಲ್ದಕ್ಲು ಅಂಚನೆ ಪಡುಪಿತ್ರೆ ಠಾಣೆದ ಪೊಲೀಸರು ಒಡಿಪು ತೂತೆಕ್ಕವನ ದಳತಕ್ಲು ಜಾಗೆಗೆ ಬತ್ತದ ಸೂತೆಕ್ಕಾದೇರ.
ನಿಲ್ಲಿಸಿ ನಾನು ಟೀ ಕುಡಿದು ಬಂದು ಡೋರ್ ಬಿಟ್ಟು ನೋಡ್ಬೇಕಾದ್ರೆ ಬೆಂಕಿ ಕತ್ಕೊಂತ ಇತ್ತು, ಸೀಟಿಗೆಲ್ಲ ಹಿಡಿದ್ಬಿಟ್ಟಿದೆ. ಸೀಟಿಗೆಲ್ಲ ಈ ಮಧ್ಯೆಯಲ್ಲಿ ಸ್ಟಾಪ್ ಮಾಡಿದೆ, ಆಮೇಲೆ ಕಮ್ಮಿ ಆಗಿ. ಹಾಂ, ಇಲ್ಲಿ ಮಾತ್ರ ಬ್ಯಾಟ್ರಿಗೆ ಹೋಗಿದ್ರೆ ಭಾಳ ಕಷ್ಟ ಆಗ. ಬ್ಯಾಟ್ರಿಗೆ ಹೋಗ್ತಿದ್ರೆ ಭಾಳ ಕಷ್ಟ ಆಗ್ತಿದ್ದಲ್ಲ. ಬಿಜೆಪಿದ ಉದ್ಯೋಗ ಸೃಷ್ಟಿದ ಬದಲು 2 ಕೋಟಿ ಜನ ಬೇಲೆ ಕಳೆಯೊಂದರಂದು ರಾಜ್ಯ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಮೊಹಮ್ಮದ್ ನಲಪಾಡ್ ಪಂತಿರ ಕಲ್ತಿನ ಬರವುಗ ತಕ್ಕ ಬೇಲೆ ತಿಕ್ಕಂದೆ ಬೇಜಾರ್ಡ್ ಜೀವದಿತ್ವನ್ನ MBA ಕಲ್ತಿನ ಸಹನಾ ಬಗೆಟ್ ನ್ಯಾಯಗಾದ ಒಡಿಪು ಶಿರ್ವಾಡ್ ಒಡಿಪು ಯುವ ಕಾಂಗ್ರೆಸ್ ನಡಪಾಯಿನ ಪ್ರತಿಭಟನೆಡಾರು ಪಾತಿರಿಯರು. ಒಡಿಪುದ ಶಿರ್ವಾಡ್ ಇಂಚಿಪ್ಪ ಜವಂತಿ ಒಟ್ಟಿ ತಾನು ಎಡ್ಡೆ ವಿದ್ಯೆ ಕಲ್ತದಿತ್ತನಲ ಬೇಲೆ ತಿಕ್ಕಂದಿನೈಕ್ ಬೇಜಾರಾದ ಜೀವದೆ ತೊಂದೆತ್ತಿರ 24 ವರ್ಷ ಪ್ರಾಯದ MBA ಪದವಿ ಪಡಿತಿನ ಸಹನಾ ಮೇರೆನ ಸಾವುಗು ನ್ಯಾಯ ಒದಗಾವುಡೊಂದು ಒತ್ತಾಯ ಮಂತದ ಯುವ ಕಾಂಗ್ರೆಸ್ ಗುರ್ಕಾರ್ಯರ ಮೊಹಮ್ಮದ್ ನಲಪಾಡ್ ಮುತಾಲಿಕೆಡ್ ಒಡಿಪುಡು ಯುವ ಕಾಂಗ್ರೆಸ್ ಪ್ರತಿಭಟನೆ ನಡಪಾಂಡ್. ಈ ಪುರ್ತುಡು ಪಾತಿರ್ನ ನಲಪಾಡ್ 2014 ಬಿಜೆಪಿ ಸರ್ಕಾರ ಅಧಿಕಾರಗೂ ಬಂದಾಗ 2 ಕೋಟಿ ಬೇಲೆ ಸೃಷ್ಟಿ ಮಾಡ್ತದ ಅಂದ ಭರವಸೆ ಕೊಟ್ಟಿತ್ತಂಡ ಆಂಡ 2 ಕೋಟಿ ಜನದ ಉದ್ಯೋಗ ಕಳೆಬಂದು ನಿರುದ್ಯೋಗಿಲು ಆದುಲ್ಲೇರ. ಸರ್ಕಾರ ಕಲ್ತಿನ ಜವನರಿಗೆ ಸರಿಯಾಯಿನ ಬೇಲದ ವ್ಯವಸ್ಥೆ ಮಲ್ಪಂದೆ ವಿಫಲ ಆತಂಡ. ಸಹನಾ ಪನ್ಪಿನ ಜವಂದಿ ಬೇಲೆದಂತೆ ಕಂಗಾಲಾದ ಜೀವದೆ ತೊಂದೆರ ಏತೋ ಜನ ಜವನಿರ ಇಂಚನೆ ಜೋ ಬಿಡ್ತೇರ. ಸಹನಾ ಕುಟುಂಬಗೂ ಸರ್ಕಾರ 10 ಲಕ್ಷ ಪರಿಹಾರ ಕೊರಡೊಂದು ನಳಪಾಡ್ ಒತ್ತಾಯ ಮಲ್ತೇರ. ಇಜ್ಜಂಡ ಯುವ ಕಾಂಗ್ರೆಸ್ ನಲಾತು ಪೊರ್ಬಾಟ ಮಲ್ಪನೊಂದು ಈ ಪುರ್ತುಡು ಎಚ್ಚರಿಕೆ ಕೊರಿಯರ. ಯುವ ಕಾಂಗ್ರೆಸ್ ತವ ತೀರ್ದು ಪೋಯಿನ ಸಹನಾ ಕುಟುಂಬಗೂ 1 ಲಕ್ಷ ಪಣವು ಪರಿಹಾರ ಕೊರ್ಪಾಂದ್ ತಿರುಪಾಯಿರ. ಪ್ರತಿಭಟನೆದ ಪೊರ್ತುಡು ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಪಾಡಿಯರ. ಒಡಿಪು ಯುವ ಕಾಂಗ್ರೆಸ್ ಗುರ್ಕಾರ್ದಿ ಭವ್ಯ KR, ಯುವ ಕಾಂಗ್ರೆಸ್ ಕಾರ್ಯಂತರ ಸುರಯ್ಯ ಅಂಜುಮ್, ಯುವ ಕಾಂಗ್ರೆಸ್ ರಾಷ್ಟ್ರೀಯ ವಕ್ತಾರರು ಕಾರ್ಯಕರ್ತರು ಪದಾಧಿಕಾರಿಗಳು ಈ ಪೊರ್ತುಡಿತ್ತರ. ಸೌಹಾರ್ದತೆಯ ಪಾಠವನ್ನ ಬಿಜೆಪಿಯಲ್ಲಿ ಶಾಂತಿ ಕದಡುವಂತಹ ವಾತಾವರಣ ಆಗ್ತಾನೆ ಇದೆ. ಇದೆಲ್ಲದೂ ಕೂಡ ವೋಟ್ ಬ್ಯಾಂಕ್ ಆಗಿ ಇದರ ವಿರುದ್ಧವಾದಂತಹ ಧ್ವನಿಯನ್ನ ಎತ್ತಲಿಕ್ಕೆ ಬಂದಿದೆ. ನಿಜವಾಗ್ಲೂ ಇವತ್ತು ಇಲ್ಲೆಲ್ಲರೂ ಕೂಲಿ ಕಾರ್ಮಿಕರು ನಮ್ಮನ್ನು ನೋಡ್ತಾ ಇದ್ದಾರೆ. ಇದು ಯಾವುದೂ ಕೂಡ ಯುವ ಕಾಂಗ್ರೆಸ್ ಪ್ರತಿಭಟನೆ ಅಲ್ಲ, ಬದಲಾಗಿ ನಿಮ್ಮಂತಹ ಅಸಹಾಯಕ ಜನರು ದುಡಿದು ಬೆವರು ಸುರಿಸಿದ ಶ್ರಮಜೀವಿಗಳಿಗಾಗಿ ಈ ಪ್ರತಿಭಟನೆಯನ್ನ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ. ಹಿರಿಯ ರಾಜಕಾರಣಿ ದುಂಬುದ ಸಂಸದರ ವೀರಪ್ಪ ಮೊಯ್ಲಿಯರನ್ನ ರಾಜ್ಯಸಭೆಕ ಅಭ್ಯರ್ಥಿಯಾದ ಅಜಪಡೊಂದು ರಾಜ್ಯದ ದುಂಬುದ ಮಂತ್ರಿ ಅಭಯ ಚಂದ್ರ ಜೈನ್ ಒತ್ತಾಯ ಮಲ್ದೇರ. ಈ ಬಗೆಟ್ ಆರ್ಬೇದ್ರಡು ಸುದ್ದಿ ಕುಟುಡು ಪಾತಿರಿಯರು. ಹಿರಿಯ ಪೆರ್ಮೆದ ರಾಜಕಾರಣಿ ಮಾಜಿ ಸಂಸತ್ ಸದಸ್ಯರು ವೀರಪ್ಪ ಮೊಯ್ಲಿಯರನ್ನು ರಾಜ್ಯಸಭೆಗೆ ಆಯ್ಕೆ ಮಲ್ಪಡೊಂದು ಮಾಜಿ ಸಚಿವರು ಅಭಯ ಚಂದ್ರ ಜೈನ್ ಒತ್ತಾಯ ಮಲ್ದೇರ. ಈ ಬಗ್ಗೆ ಬೆದ್ರಡು ವಾರ್ತಾ ಮಾಣಿಲಿನ ಒಟ್ಟಿಗೂ ಪಾತ್ರಕತೆ ಮಲ್ತಿನ ಜೈನ್ ಮೊಯ್ಲಿಯರು ರಾಜ್ಯದ ಮುಖ್ಯಮಂತ್ರಿ ಆದಿತ್ಯನ ಪುರ್ತುಡು ಬಡ ವಿದ್ಯಾರ್ಥಿಗಳು ಮಿತ್ತ ಮಟ್ಟದ ವಿದ್ಯೆ ಪಡೆಯುಡು ಪಂಪಿನ ಅಂಗದಿದ್ದು CET ವ್ಯವಸ್ಥೆನ ಜಾರಿಗೆ ಕನತ್ತಿದ್ದಾರೆ. ಅಂಚದ ಪಾಕ ಬಡಪತ್ತದ ಕಲ್ಪನಾಕ್ಲು ಮಿತ್ತ ಮಟ್ಟದ ಶಿಕ್ಷಣ ಪಡೆಯರ ಅವಕಾಶ ತೆಗೆದಂಡು ಕುಡ್ಲಡಿ MRPL ತಾಪನೆಗೆ ದುಂಬು ಬತ್ತದ ಕೈತಲ್ದ ಪಾಕಜನಕ ಬೇಲೆದ ಅವಕಾಶ ಮಲ್ತು ಕೊಡ್ದಿತ್ತರ. ತುಳು ಸಾಹಿತ್ಯ ಅಕಾಡೆಮಿ ತಾಪನೆ ಮಲ್ತದ ತುಳು ಭಾಷೆದ ಬುಲಿಚಲಗ ಮಲ್ಲಕಜ್ಜ ಸಂದದಿರ. ಹಂಪಿ ವಿಶ್ವವಿದ್ಯಾನಿಲಯ, ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾನಿಲಯ, ಶಿಲ್ಪಕಲಾ ಅಕಾಡೆಮಿದ ತಾಪನೆಗಳ ಮೊಯ್ಲಿ ಪುಣೆದಿತ್ತರ. ಬೆಂಗಳೂರು ದೇವನಹಳ್ಳಿ ವಿಮಾನ ಉಂತುನ ತಾಣದ ನಿರ್ಮಾಣ ಕಜ್ಜಲ ಮೊಯ್ಲಿಯರ್ನ ಕೊಡುಗೆ ಆದಿತ್ತಂಡ. 2 ಸಲ ಕೇಂದ್ರದ ಮಂತ್ರಿಯಾದ ಸೇವೆ ಸಂದಾದಿತ್ತಿನ ಮೊಯ್ಲಿ ರಾಜ್ಯ ಪಿದೇ ದೇಶದ ಬುಲಿಚಲ್ ಕಜ್ಜಗೂ ಭಾರಿ ಕೊಡುಗೆ ಕೊಟ್ಟಿರ. ಸಾಮಾಜಿಕ ನ್ಯಾಯಕ್ಕಾದ ಪೊರ್ಮಾಟ ಮಲ್ದೊಂದಿತ್ತಿನ ಪೆರ್ಮೆದ ಕಾಂಗ್ರೆಸ್ ನಾಯಕರಾದ ಸಾಹಿತಿಲಾದ ಪಾಕ ಪುದರ್ಪೈ ಬೂಕ್ಲೆಯನ್ನು ಬರೀತಿನಾರ. ಅಂಚಾದ ಜೂನ್ ತಿಂಗಳು 4 ರಾಜ್ಯಸಭೆತ ಬೇಲೆದ ಜಾಗೆ ಖಾಲಿ ಅವರೈತದ. ಆ ಜಾಗೆಗೆ ಮೊಯ್ಲಿಯರನ್ನು ಅಜಪುಲಕ KPCC ಅಂಚನೆ AICCಗೆ ಶಿಫಾರಸ್ ಮಲ್ತದ ಅಂದು ಅಭಯ ಚಂದ್ರ ಜೈನ್ ತಿರಿಪಾಯರ. ಉತ್ತಮ ಸೇವೆ ಮಾಡಿದವರು ಅವರಿಗೆ ಈ ರಾಜ್ಯಸಭಾ ಸೀಟು ನಾಳ್ದು ಜೂನ್ನಲ್ಲಿ ಖಾಲಿಯಾಗುವಂಥ ಸೀಟನ್ನು ಕಾಂಗ್ರೆಸ್ ಪಕ್ಷ ಕೊಡಬೇಕು ಎಂಬ ಮನವಿ. ಯಾಕೆಂದರೆ ಒಬ್ಬ ದಕ್ಷ ಆಡಳಿತಗಾರ, ಕನಸುಗಾರ, ಸಾಹಿತಿ, ಎಲ್ಲ ರೀತಿಯಲ್ಲಿ ಮೆರಿಟ್ ಇದೆ ಅವರಿಗೆ. ಅಂತಹ ಒಂದು ಶ್ರೇಷ್ಠ ವ್ಯಕ್ತಿಗೆ ರಾಜ್ಯಸಭಾ ಸೀಟನ್ನು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ನಮಗೆ ವಿಶ್ವಾಸ ಇದೆ, ಖಂಡಿತವಾಗಿ ಅವರಿಗೆ ಆ ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಕೊಡ್ತದೆ ಅಂತ.
ಒಂದು ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸೋಲುಂಡಂಥ ವೀರಪ್ಪ ಮೊಯ್ಲಿಯವರು ಈ ನಮ್ಮ ಬೆಂಗಳೂರಿನ ಚಿಕ್ಕಬಳ್ಳಾಪುರ ಕ್ಷೇತ್ರ ಅವರಿಗೆ ಅಲ್ಲಿ ಹೋಗಿ 2 ಸಲ ಲೋಕಸಭಾ ಸದಸ್ಯರಾದಂಥ ಇತಿಹಾಸ. ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ವಲೇರಿಯನ್ ಸಿಕ್ವೇರ ವಕ್ತಾರರು ರಾಜೇಶ್ ಕಡಲಕೆರೆ ಸುದ್ದಿ ಕೊಟ್ಟುಡಿದ್ದಾರೆ. ಕುದುರು ಜಾಗೆ ಆದಿತ್ಯನ ಹರೇಕಳ ಪಾವೂರು ಗ್ರಾಮದ ಜನಕ್ಲೆಗೆ ನನ್ನ ಬಾರಿ ಕುಶಿತ ಸಂಗತಿ ಅವ್ಯತೋ ವರ್ಷಲನ ಅಕ್ಲನ ಬೇಡಿಕೆಯನ್ನು ಸರ್ಕಾರ ನಡಪಾದು ಕೊಡ್ತುಂಡು. ಎಲ್ಲಿಯ ನೀರಾವರಿ ಇಲಾಖೆ 192 ಕೋಟಿ ರೂಪಾಯಿ ಖರ್ಚಿಡು ಅಡ್ಯಾರ್ ವೆಂಟೆಡ್ ಅಣೆಕಟ್ಟು ಕಟ್ಟಾದಂಡು. ಕುದುರು ಜಾಗೆ ಆದುಪ್ಪನ ಹರೇಕಳ ಪಾವೂರು ಗ್ರಾಮದ ಜನ ಇತ್ತೆ ಭಾರಿ ಖುಷಿ ಟುಲ್ಲೆರ ಅಕ್ಲನ ಪಾಕ ದಿನದ ಕನ ನಿಜ ಆತಂಡ. ರಾಜ್ಯದ ಕಿನ್ಯ ನೀರಾವರಿ ಇಲಾಖೆದ ವತಿರ್ದು ಸುಮಾರು 192 ಕೋಟಿ ಪಣವು ಖರ್ಚಿಡು ಅಡ್ಯಾರು ವೆಂಟೆಡ್ ಅಣೆಕಟ್ಟು ಕಟ್ಟೊಂದಿತ್ತದ ಇತ್ತೆ ಕಡೇತ ಸುತ್ತದ ಬೇಲೆ ನಡ್ತೊಂದುಂಡು. ಇತೊರ್ತುಗು ಶೇಕಡ ಸೊನ್ಪದಾತ ಬೇಲೆ ಆದಿತ್ತದ ಉಳ್ಳಾಲುಗ್ಲ ಈ ಅಣೆಕಟ್ಟದ ನೀರು ಪೂರೈಕೆ ಅವರೇ ಉಂಡು. ವೆಂಟೆಡ್ ಅಣೆಕಟ್ಟದ ಒಟ್ಟಿಗೆ ಹರೇಕಳ ಪಾವೂರು ಜಾಗದ ಸಂಪರ್ಕ ಮಲ್ಪುನ ಕನಲ ಈ ಯೋಜನೆಡ್ದು ನಿಜ ಐರೆ ಉಂಡು. ಈ ಅಣೆಕಟ್ಟು ಮುಖಾಂತರ ಅಂದಾಜಿ ಪುಜ್ಜಬುಟ್ಟ 6 TMC ನೀರು ಒಟ್ಟು ಮಲ್ಪರೆ ಸಾಧ್ಯ ಇತ್ತದು. ಈ ತಿಂಗಳದ ಉಲಾಯಿ ಈ ಅಣೆಕಟ್ಟದ ಬೇಲೆ ಅಕೇರಿ ಆಯ್ರೆ ಇತ್ತದ ದುಂಬುದ ಮರಿಯಲದ ಪೊರ್ತುಗು ಅಣೆಕಟ್ಟದ ನೀರನ್ನು ಒಟ್ಟು ಮಲ್ಪನ ಕಾರ್ಯ ನಡಪುಂಡು. ಈ ಕಜ್ಜದ ಬಗೆಟು ಉಳ್ಳಾಲದ ಶಾಸಕರು UT ಖಾದರ್ ಪಾತಿರ್ದು ಈ ಯೋಜನೆ ಮುಖಾಂತರ ಹೊಸ ತಾಲೂಕು ಅವರಿಪ್ಪುನ ಉಳ್ಳಾಲದ ತೊಕ್ಕೊಟ್ಟು ಉಳ್ಳಾಲಪೇಂಟೆ ದೇರ್ಲಕಟ್ಟೆ ಸೋಮೇಶ್ವರ ಕೋಟೆಕಾರ್ದ ಸುತ್ತಮುತ್ತಲದ ಪರ್ಪಿನ ನೀಡಿದ ಎಡ್ಡೆ ವ್ಯವಸ್ಥೆ ತಿಕ್ಕರೆ ಉಂಡು. 500 ಮೀಟರ್ ಉದ್ದದ ವೆಂಟೆಡ್ ಅಣೆಕಟ್ಟದ ಮಿತ್ತಿಡ್ದು ವಾಹನ ಪೊಯರೆ ವ್ಯವಸ್ಥೆಲ ಉಂಡು. ಸುಮಾರು 7.5 ಮೀಟರ್ ಅಗಲದ ರಡ್ಡು ಬೆರೆಟ್ಲ ಜನಕುಲು ಪೊಯರೆ ಪುಟ್ವಾತದ ವ್ಯವಸ್ಥೆಲ ಇದ್ದದು. ಒಟ್ಟು 52 ಕಿನ್ಯ ಕಿಟಿಕಿನ ಈ ಅಣೆಕಟ್ಟಡ ನಿರ್ಮಾಣ ಮಲ್ದಿರಂದ ತಿರುಪಾಯರು. ಅಧಿಕಾರ ಶಾಶ್ವತವಲ್ಲ. ನಾವು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಕೆಲಸವನ್ನು ಮಾಡಿ ಜನರಿಗೆ ಒಪ್ಪಿಸಿದ್ದೇವೆ ಅದು ಶಾಶ್ವತ. ಅಂತಹ ಒಂದು ಸಾಕ್ಷಿಗುಡ್ಡೆಯಾಗಿ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದ ಹರೇಕಳ ಗ್ರಾಮದಿಂದ ಅಡ್ಯಾರಿಗೆ ಸಂಪರ್ಕಿಸುವಂಥ ಪ್ರಮುಖವಾದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೆಲಸ ಇವತ್ತು ನಡೆಯುತ್ತಿರುವುದು ನನಗೆ ಅತ್ಯಂತ ಸಂತೋಷ ಇವತ್ತು ತಂದಿದೆ. 1916 ಮತ್ತು 17ರಲ್ಲಿ ಈ ಒಂದು ಯೋಜನೆ ಮಾಡಿ 18ರ ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ಆ ಘೋಷಣೆ ಮಾಡಿ ಸುಮಾರು 200 ಕೋಟಿ ರೂಪಾಯಿಯ ಯೋಜನೆಯಲ್ಲಿ ನಾವು ಅದನ್ನು ಸ್ಯಾಂಕ್ಷನ್ ಇವತ್ತು ಮಾಡಿದ್ದೇವೆ. ಈ ಕೆಲಸ ಕಾರ್ಯಗಳು ಮಾಡುವಾಗ ಸ್ಥಳೀಯ ಮಟ್ಟದ ಇಂಜಿನಿಯರ್ ಅಭಿಪ್ರಾಯ ಕೂಡ ಬರಬೇಕಂತ ಹೇಳಿಕೊಂಡು ಈ ಒಂದು ಇದರ ನೀಲಿ ನಕಾಶೆ ಮಾಡುವಾಗ ಸ್ಥಳೀಯ ಇಂಜಿನಿಯರ್ನು ಕೂಡ ಅಳವಡಿಸಿಕೊಂಡು ಜಿಲ್ಲೆಗೆ ಸೂಕ್ತವಾಗುವಂಥ ಒಂದು ಬ್ಯಾರೇಜನ್ನು ಇವತ್ತು ನಿರ್ಮಾಣ ಮಾಡಿರುವುದು. ಇದನ್ನು ಬಹುಶಃ ನಮ್ಮ ಪ್ರತಿಷ್ಠಾ ಗುತ್ತಿಗೆದಾರರು ಹೆಸರಾದ ಜಿ ಶಂಕರ್ ಇವತ್ತು ಕಾರ್ಯ ಇವತ್ತು ನಿರ್ವಹಿಸಿದ್ದಾರೆ. ಹರೇಕಳ ನನ್ನ ವಿಧಾನಸಭಾ ಕ್ಷೇತ್ರದ 15 ಗ್ರಾಮವು ಕೂಡ ಇವತ್ತು ಈ ಒಂದು ಸೇತುವೆಯಿಂದಾಗಿ ಅತ್ಯಂತ ಅಭಿವೃದ್ಧಿ ಮುಂದೆ ಒದಗುತ್ತದೆ. ನನ್ನ ಕ್ಷೇತ್ರದ ಎಲ್ಲ ಜನಸಾಮಾನ್ಯರು ಕೂಡ ಇದರ ಪ್ರಯೋಜನ ಖಂಡಿತವಾಗಿ ಇವತ್ತು ಆಗ್ತದೆ. ಅದು ಮಾತ್ರ ಅಲ್ಲ, ಕೇರಳದಿಂದ ಬೆಂಗಳೂರು ರಸ್ತೆಗೆ ಸಂಪರ್ಕಿಸುವಂಥ ಕೊಂಡಿಯಾಗಿದ್ದುಕೊಂಡು ನಮ್ಮ ಬೆಂಗಳೂರು ರಸ್ತೆಯಿಂದ ನೇರವಾಗಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ನೇರವಾಗಿ ಸಂಪರ್ಕ ಕೊಡುವ ಒಂದು ರಸ್ತೆ ಕೂಡ ಆದ ಕಾರಣ ಈ ನಮ್ಮ ಗ್ರಾಮೀಣ ಮಟ್ಟದ ಸಂಪೂರ್ಣವಾದ ಅಭಿವೃದ್ಧಿ ಕೂಡ ಪೂರಕವಾಗ್ತದೆ. ಇದರ ಪ್ರಯೋಜನ ಬರೀ ನಮಗೆ ಸಂಪರ್ಕ ಒಂದು ಸೇತುವೆ ಮಾತ್ರ ಅಲ್ಲ, ಇದರಲ್ಲಿ ಬ್ಯಾರೇಜ್ ಕೂಡ ನಿರ್ಮಾಣ ಆಗಿ ಡ್ಯಾಮ್ ಕೂಡ ನಿರ್ಮಾಣ ಆಗಿ ಇನ್ನು ನಮಗೆ ಹರೇಕಳದಿಂದ ತುಂಬೆ ಡ್ಯಾಮ್ನವರೆಗೆ ಸುಮಾರು 3.5 ಕಿಲೋಮೀಟ್ರ್ ಕೂಡ ಇವತ್ತು ನಮಗೆ ಈ ಕುಡಿಯುವ ನೀರಿಗೆ, ಅಂತರ್ಜಲ ಅಭಿವೃದ್ಧಿಗೆ ಹಾಗೂ ಮತ್ತು ಇನ್ನಿತರ ನಮ್ಮ ರೈತರಿಗೆ ಸಿಹಿ ನೀರು ಸಿಕ್ಕುವಂಥ ವ್ಯವಸ್ಥೆ ಕೂಡ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಗ್ರಾಮೀಣ ಮಟ್ಟದ ಬಹುತೇಕ ಇವತ್ತು ಅಂತರ್ಜಲ ಅಭಿವೃದ್ಧಿಗೊಂಡು ಎಲ್ಲ ರೈತರು ಕೂಡ ಅತ್ಯಂತ ಖುಷಿಯಿಂದ ಇವತ್ತು ಇದ್ದಾರೆ.
ಹರೇಕಳದ ಇಮ್ರಾನ್ ಪಾತಿರ್ದು ಈ ಹೊಸ ಅಣೆಕಟ್ಟದ ಬಗ್ಗೆ ತೆರಿಪಾದ ಈ ಅಣೆಕಟ್ಟದ ವಿಶೇಷ ಪಂಡ ಕುಡ್ಲಾರ್ದ ದೂರದ ಪಾವರ್ಗು ಪೋಯರೆ 30 ಕಿಲೋಮೀಟರ್ ದೂರ ಸಂಚಾರ ಮಲ್ಪಡಾದಿತ್ತಂಡ ಈಚಿಂಡ ಓಡದ ಮುಖಾಂತರ ನನೊಂಜಿ ಕರೆಗೆ ಪೋವಡಾದಿತ್ತಂಡ ಆಂಡ ಇತ್ತೆ ಈ ಅಣೆಕಟ್ಟದ ನಿರ್ಮಾಣ ನೋಡ್ದು ಬಜಿ 20 ಕಿಲೋಮೀಟರ್ ಸುತ್ತೋಡಾಯಿನ ಜಾಗಿನ 10 ಕಿಲೋಮೀಟರ್ ಸುತ್ತದು ಮುಟ್ಟೊಲಿ ಅಂಚಾದ ಕೈತಲ್ದ ಗ್ರಾಮದ ಜನಕ್ಲಿಗೆ ಭಾರಿ ಖುಷಿ ಆತನಂದು ಪಂಡಿರ. ಬ್ರಿಡ್ಜಲ್ಲಿ ಸಾವಿರಾರು ಜನ ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ ಭಾರಿ ಕಷ್ಟವಾಗ್ತಾ ಇತ್ತು. ಈಗ ಯು ಟಿ ಖಾದರ್ ಅವರು ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ದಾಟಿ ಹೋಗುವುದಾದರೆ ತುಂಬ ಒಂದು 25-30 ಕಿಲೋಮೀಟ್ರ್ ಆ ಕಡೆಯಿಂದ ಹೋಗಬೇಕು. ಈಗ ಹಾಸ್ಪಿಟಲ್ಗೆ ಹೋಗುವವರಿಗೆ ಭಾರಿ ಕಷ್ಟ ಆಗುತ್ತೆ. ಈಗ ಈ ಬ್ರಿಡ್ಜ್ ಆಗಿದ್ದರಿಂದ ಇಲ್ಲಿಂದ ಅಡ್ಡಿಯಾರಿಗೆ ಬರುವಾಗ ಒಂದು 3-4 ಕಿಲೋಮೀಟರ್ ಆಗುತ್ತೆ. ಆಗ ಹಾಸ್ಪಿಟಲ್ಗೆ ಸಾಗುವವರಿಗೆ ತುಂಬ ಉಪಕಾರ ಆಗಿದೆ. ಇದರಿಂದ ಈ ಕೆಲಸ ಇಲ್ಲದ ಧೋನಿಯವರಿಗೆ ಒಂದು ಕೆಲಸ ಮಾಡಿಕೊಟ್ರೆ ಯು ಟಿ ಖಾದರ್ ಅವರು ತುಂಬ ಉಪಕಾರ ಮಾಡಿದಂತ ಆಗುತ್ತೆ. ಅವರು 1000 ವರ್ಷದಿಂದ ಜನರನ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ದಾಟಿಸ್ತಾ ಮಳೆಗಾಲ ಲೆಕ್ಕಿಸದೆ ಏನು ಲೆಕ್ಕಿಸದೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದೊಂದು ಕೆಲಸ ಯು ಟಿ ಖಾದರ್ ಅವರು ಮಾಡಿದ್ರಿ ಎಲ್ಲರಿಗೊಂದು ಉಪಕಾರವಾಗ ಒಂದು ಕೆಲಸ ಕಾರ್ಯ ಅಂತ ಹೇಳ್ಬೋದು ಸರ್. ಇಂಥ ಒಂದು ಯೋಜನೆ ಬಹಳ ಒಂದು ಒಳ್ಳೆಯ ಯೋಜನೆ. ಇದನ್ನು ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ಯು ಟಿ ಖಾದರ್ ಅವರು ಬಹಳ ಅವರ ಒಂದು ಪ್ರಯತ್ನದಿಂದ ಸಿದ್ದರಾಮಯ್ಯರವರ ಆಡಳಿತ ಇರುವಾಗ ತಂದಂತಹ ಯೋಜನೆ ಇದು ಈಗ ಪೂರ್ಣಗೊಳಿಸ್ತಾ ಇದ್ದಾರೆ. ಆದ್ದರಿಂದ ಇದರ ಈ ಯೋಜನೆಯನ್ನು ಪರಿಸರ ಸುತ್ತಮುತ್ತಲ ಪರಿಸರದವರು ಉಪಯೋಗಿಸ್ಕೊಳ್ಬಹುದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಅಡ್ಯಾರ ಹರೇಕಳ ನಡುತ್ತ ನೇತ್ರಾವತಿ ಸುದೆತ ಸುತ್ತ ಭಾರಿ ಪುರ್ಲದ ಪ್ರಕೃತಿದ ಪುರ್ಲುದ ಜಾಗೆ ಆದಿತ್ತದ ಅಣೆಕಟ್ಟದ ನಿರ್ಮಾಣ ಆಯ್ನಿಡ್ದವರ ಜಿಲ್ಲೆದ ಪ್ರವಾಸದ ಜಾಗೆಲ ಆಯ್ರೆ ಉಂಡೊಂದು ತೆರಿಪಾಯಿರು. ಪ್ರತಿಷ್ಠಿತ ದಕ್ಷಿಣ ಕನ್ನಡ ಸಹಕಾರಿ ಪೇರು ಉತ್ಪತ್ತಿದಾರಗಳ ಒಕ್ಕೂಟವು ಕೆಪಿ ಸುಚರಿತಾ ಶೆಟ್ಟಿ ಹೊಸ ಗುರ್ಕಾರರಾತಿರ ಬಂಟ್ವಾಳ ತೋಟಗಾರಿಕೆ ಇಲಾಖೆದ ರಿಟರ್ನಿಂಗ್ ಅಧಿಕಾರಿ ಜೋ ಪ್ರದೀಪ್ ಡಿಸೋಜಾ ಓಟದ ಕಾರ್ಯ ನಡಪಾದಿತ್ತದ ಸುಚರಿತಾ ಶೆಟ್ಟಿ ಇರೋದದ ಅಂತೆ ಗುರಿಕಾರರಾದ ಗೆಂದಿದರು. ಪೆರ್ಮೆದ ದಕ್ಷಿಣ ಕನ್ನಡ ಸಹಕಾರ ಪೇರು ಉತ್ಪಾದಕರನ ಒಕ್ಕೂಟದ ಹೊಸ ಗುರ್ಕಾರರಾದ ಕೆಪಿ ಸುಚರಿತಾ ಶೆಟ್ಟಿ ಆಯ್ಕೆಯಾತಿರ. ಆಡಳಿತ ಮಂಡಳಿಯ ಖಾಲಿತ್ತಿನ ಗುರ್ಕಾರರ ಪಟ್ಟುಗ ಓಟ ನಡೆತದ ಬಂಟ್ವಾಳ ತೋಟಗಾರಿಕೆ ನಿರ್ದೇಶಕರು ಜೋಯ್ ಪ್ರದೀಪ್ ಡಿಸೋಜಾ ಓಟದ ಕಾರ್ಯ ನಡಪಾದಿತ್ಯರ. ಕೆಪಿ ಸುಚರಿತಾ ಶೆಟ್ಟಿನ ವಿರೋಧವಾದ ಜತದೇರ. ಒಕ್ಕೂಟದ ಒತ್ತು ಗುರ್ಕಾರರು ಎಸ್ಪಿ ಜಯರಾಮ ರೈ, ರವಿರಾಜ ಹೆಗ್ಡೆ, ಪ್ರಕಾಶ್ ಚಂದ್ರ ಶೆಟ್ಟಿ, ಕಾಪು ದಿವಾಕರ ಶೆಟ್ಟಿ, ಬಿ ನಿರಂಜನ್ ಪದ್ಮನಾಭ ಶೆಟ್ಟಿ ಅರ್ಕಜೆ, ಕೆ ನಾರಾಯಣ ಪ್ರಕಾಶ್, ಬಿ ಸುಧಾಕರ ರೈ, ಸುಧಾಕರ ಶೆಟ್ಟಿ, ನರಸಿಂಹ ಕಾಮತ್, ಸುಭದ್ರ ರಾವ್, ಸವಿತಾ ಎನ್ ಶೆಟ್ಟಿ, ಶ್ರೀಮತಿ ಸ್ಮಿತಾ ಆರ್ ಶೆಟ್ಟಿ, ಬಿ ಸದಾಶಿವ ಶೆಟ್ಟಿ, ಕಮಲಾಕ್ಷ ಹೆಬ್ಬಾರ್, ಸುರೇಶ್ ಶೆಟ್ಟಿ, ಸಹಕಾರ ಸಂಘದ ಒತ್ತು ನಿಬಂಧಕರಿರ್ಬೇಕ ಡಿ ಅಶೋಕ್ ಅಂಚನೆ ಒಕ್ಕೂಟದಕ್ಲು ಈ ಪೊರ್ತುಡಿತ್ತೇರ. ಕಾನೂನು ದಾಂತಿನ ಇಂಗ್ರೇಜ್ಲೇನ ಬುಲ್ಡೋಜರ್ ಪಾಡ್ದು ಮಗುಪ್ಲೆಂದು ಶ್ರೀರಾಮ ಸೇನೆದ ನಾಯಕರು ಪ್ರಮೋದ್ ಮುತಾಲಿಕ್ ಪಂತೆರ ರಾಜ್ಯುಡು ನಡಪುನ ಮತಾಂತರ ಬಗೆಟ್ ಆರು ಪಾತಿಡ್ದರು. ಕಾನೂನು ದಾಂತಿನ ಇಂಗ್ರೇಜಿಲೇನ ಬುಲ್ಡೋಜರ್ ಪಾಡ್ದ ಮಗುಪ್ಲೆಂದು ಶ್ರೀರಾಮ ಸೇನೆದ ನಾಯಕರು ಪ್ರಮೋದ್ ಮುತಾಲಿಕ್ ಪಂತೆರ ರಾಜ್ಯೋಡ್ ನಡಪುನ ಮತಾಂತರ ಬಗೆಟ್ ಆರು ಪಾತಿಡ್ದು ಪ್ರತಿದಿನ ಸಾರ ಸಾರ ಪಾಪದ ಹಿಂದುಲೇನ ಕ್ರಿಶ್ಚಿಯನ್ ಆದ ಮಲ್ತೊಂದುಲ್ಲೆರ ಒಂದು ಒಂಜಿ ವ್ಯವಸ್ಥೆದ ಬೇಲೆ ಆದಿತ್ತದ ಕಾನೂನುದ ಉಲೈ ಬರ್ಪಿನ ಇಂಗ್ರೇಜಿಲೇನ್ ಬಿಡ್ದು ಬೇತನೆ ಸಂತಾದ ನಡಪುನ ಪ್ರಾರ್ಥನಾ ಮಂದಿರಲೇನ ತಾನೇ ನಾಡುಪತ್ತದ ಮಾಹಿತಿ ಕೊರ್ಪೆಂದು ಮುತಾಲಿಕ್ ಪಂತೆರ. ಪ್ರತಿನಿತ್ಯ ಸಾವಿರಾರು ಮುಗ್ಧ ಹಿಂದೂಗಳನ್ನ ಕ್ರಿಶ್ಚಿಯನ್ರಾಗಿ ಮಾಡ್ತಾ ಇದ್ದಾರೆ, ಮೋಸದಿಂದ ಮಾಡ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಸೊ ಕ್ರಿಶ್ಚಿಯನ್ರಿಗೆ ಇದು ಒಂದೇ ದಾರಿ. ಅವರ ಹದ್ದು ಬಸ್ನಲ್ಲಿಡಬೇಕಾದ್ರೆ ಒಂದು ಕಟ್ಟುನಿಟ್ಟಾದ ಕಾನೂನನ್ನು ರಚನೆ ಮಾಡಿ ಇಲ್ಲೀಗಲ್ ಚರ್ಚ್ಗಳನ್ನ ಬುಲ್ಡೋಜರ್ ಹಚ್ಚಿ ತೆಗೆದು ಹಾಕಬೇಕು. ನಾವು ಪಟ್ಟಿ ಕೂತೀವಿ ಇಲ್ಲೀಗಲ್ ಎಲ್ಲೆಲ್ಲಿ ಇದಾವೆ ಅಂತ ಅನ್ನುವಂಥದ್ದು ನಾನು ಹೇಳ್ತೀನಿ. ಅದನ್ನ ಎಲ್ಲವನ್ನು ತೆಗೆದು ಹಾಕಬೇಕು, ಬುಲ್ಡೋಜರ್ ಹಚ್ಚಿ ತೆಗೆದು ಹಾಕಬೇಕು. ವಿಶ್ವ ಬಿಲ್ಲವ ಮಹಿಳಾ ಸಂಘದ 2ನೇ ವರ್ಷದ ಆಚರಣೆ ವಿದ್ಯಾರ್ಥಿ ವೇತನ ಪಟ್ಟುನ ಹೆಜ್ಜೆ ಕಾರ್ಯಕ್ರಮ ಶನಿವಾರ ಕಾಂಡೆ 10 ಗಂಟೆಗೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕೊರಗಪ್ಪ ಕಲ್ಯಾಣ ಮಂಟಪಡು ಅಟ್ಟಣೆ ಮಲ್ದೆರ. ಸಂಘದ ಗುರ್ಕಾರ್ದಿ ಊರ್ಮಿಳಾ ರಮೇಶ್ ಕುಮಾರ್ ಗುರ್ಕಾರ್ಮಿಡ್, ಪೂರ್ಣಿಮಾ ಜಿತೇಂದ್ರ ಕೋಟ್ಯಾನ್ ಕಾರ್ಯಕ್ರಮ ಉದಿಪನ ಮಲ್ಪೆರಂದು ಸಲಹೆಗಾರರ ಕೆಎ ರೋಹಿಣಿ ಪ್ರಕಟಣೆಡು ತಿರುಪಾದಿರು. ಇತ್ತೆ ಕೊಡರಿನಿತ ಮಲ್ಲ ಸುದ್ದಿಲು. ಶ್ರೀಲಂಕಾ ರಾಷ್ಟ್ರದ ಅರಾಜಕತೆ
ಜನಕುಲು ಕಡಲ್ಟೆ ಬತ್ತದ ಭಾರತಗೂ ಪೋಗುನ ಸಾಧ್ಯತೆ ಸಜ್ಜಾದುಪ್ಪನ ಕರಾವಳಿ ತಟ ರಕ್ಷಣಾ ದಳ ಕರಾವಳಿ ಕಾವಲು ಪೊಲೀಸ್ ತಳ್ಳೋಡ್ದು ಕಣ್ಣು. ಛತ್ತೀಸ್ಗಢ ರಾಯ್ಪುರ್ ವಿಮಾನ ನಿಲ್ದಾಣಡು ಹೆಲಿಕಾಪ್ಟರ್ ಮಗರ್ದು ಜೀವ ಕಳೆವನ್ನ ಇರ್ವೇರು. ಪೈಲಟ್ ಕ್ಯಾಪ್ಟನ್ ಗೋಪಾಲಕೃಷ್ಣ ಪಾಂಡಬಕ, ಕ್ಯಾಪ್ಟನ್ ಎ ಪಿ ಶ್ರೀವಾಸ್ತವ. ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ ತಾಲೂಕಿಗೂ ಹೊಸ ತಹಸೀಲ್ದಾರ್. ಮಂಡ್ಯ ಜಿಲ್ಲೆದ ರಡ್ಡಸರತ 17ನೇ ಸಾಲದ ಕೆಎಎಸ್ ಅಧಿಕಾರಿ ಡಾಕ್ಟರ್ ಸ್ಮಿತಾರಾಮು. ಎಂಬಿಎ ಕಲ್ತನಲ ಸರಿಯಾಯಿನ ಬೇಲದಂತೆ ಜೀವದೆತ್ತನ್ನ ಸಾನ ನ್ಯಾಯಗಾದ ಒತ್ತಾಯ ಮದ್ದದ ಒಡಿಪದ ಶಿರ್ವಡ್ ಮೊಹಮ್ಮದ್ ನಲಪಾಡ್ ದುಂಬಾಲ್ಟಡ್ ಯುವ ಕಾಂಗ್ರೆಸ್ ಪ್ರತಿಭಟನೆ. ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೇಲು.